ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು ದೈಹಿಕ ಶಿಕ್ಷಣದಲ್ಲಿ ಬರುವಂತಹ 9ನೇ ತರಗತಿ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ತಾತ್ವಿಕ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 9 ಯೋಗ ಅನ್ನುವಂತಹ ಒಂದು ಘಟಕದಲ್ಲಿ ಬರುವಂತಹ ಅಷ್ಟಾಂಗ ಯೋಗಗಳು. ಅಷ್ಟ ಅಂತಂದರೆ 8 ಬಗೆಯ ಒಂದು ಯೋಗಾಸನಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಈ ಒಂದು ಪಾಠದಲ್ಲಿ ಅಷ್ಟಾಂಗ ಯೋಗದಿಂದ ಆಗುವಂಥ ಪ್ರಯೋಜನಗಳೇನೇನು, ಆಮೇಲೆ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ, ನಮ್ಮ ಒಂದು ಬುದ್ಧಿಶಕ್ತಿಗೆ, ನಮ್ಮ ನರನಾಡಿಗಳಿಗೆ, ನಮ್ಮ ಒಂದು ಜೀವನ ಶೈಲಿ ಆಗಿರ್ಬೋದು, ನಮ್ಮ ಮಾನಸಿಕ ಸ್ಥೈರ್ಯ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ನಾವು ಇದರಲ್ಲಿ ತಿಳ್ಕೋಬೋದು. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಯಿತು ಅಂದರೆ ನಮಗೆ ಮುಕ್ತಿ ಅನ್ನೋದು ಸಿಗೋದಕ್ಕೆ ಸಾಧ್ಯವಾಗುತ್ತದೆ. ಅದ್ರ ಜೊತೆಗೆ ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನ ಆಗಬೇಕು ಅಂತಂದರೆ ಈ ಒಂದು ಅಷ್ಟಾಂಗ ಯೋಗ ಬಹಳಷ್ಟು ಮುಖ್ಯವಾಗಿರುತ್ತದೆ. ನೋಡಿ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಅಷ್ಟಾಂಗ ಯೋಗದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೋಬೋದು. ಆಮೇಲೆ ಯೋಗಾಸನದ ಲಾಭಗಳು, ಆಮೇಲೆ ಪ್ರಾಣಾಯಾಮದ ಪ್ರಕಾರಗಳು, ಆಮೇಲೆ ಕಪಾಲಭಾತಿ, ಇವೆಲ್ಲ ಅಂಶಗಳನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ನೋಡಿ ಮಕ್ಕಳೇ, ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಭಾರತದಲ್ಲಿ ಜೀವನದ ಒಂದು ಭಾಗವನ್ನಾಗಿ ಪಾಲಿಸುತ್ತಾ ಬಂದಿರುತ್ತದೆ. ನೋಡಿ ಮಕ್ಕಳೇ, ಈ ಒಂದು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಈ ಒಂದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಷ್ಟಾಂಗ ಯೋಗ ಆಗಿರ್ಬೋದು, ಇವ್ಯಾವೂ ಮಾಡ್ತಾ ಇಲ್ಲ. ಆದರೆ ಭಾರತದಲ್ಲಿಯೇ ಇದು ಉಗಮವಾಗಿದ್ದು ಭಾರತದ ಪುರಾತನವಾದಂಥ ಋಷಿಮುನಿಗಳ ಕಾಲದಿಂದನೂ ಈ ಒಂದು ಯೋಗಾಭ್ಯಾಸ ಬೆಳೀತಾ ಬಂದಿದೆ. ನೋಡಿ ಮಕ್ಕಳು, ಇತ್ತೀಚೆಗೆ ಆಟಗಳು ಬಂದಿರ್ಬೋದು, ಏರೋಬಿಕ್ಸ್ ಬಂದಿರ್ಬೋದು, ಜಿಮ್ಗಳು ಬಂದಿರ್ಬೋದು. ಆದರೆ ಪುರಾತನ ಕಾಲದಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಈ ಒಂದು ಯೋಗಾಸನ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಗಿರ್ಬೋದು, ಅಷ್ಟಾಂಗ ಯೋಗ ಆಗಿರ್ಬೋದು, ಕಪಾಲಭಾತಿ ಆಗಿರ್ಬೋದು, ಇವೆಲ್ಲಗಳು ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ವು. ಈ ಒಂದು ಪುರಾತನ ಕಾಲದಿಂದನೂ ನಡೆದುಕೊಂಡು ಬಂದಿರುವಂಥ ಈ ಒಂದು ಆಸನಗಳಾಗಿರ್ತವೆ. ಸಕ್ರಿಯ ಜೀವನ ಶೈಲಿಯಲ್ಲಿ ಹಾಗೂ ದೈಹಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುವುದು ಅತಿ ಸುಲಭವಾಗಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದು. ಈ ಒಂದು ಜೀವನ ಶೈಲಿಯಲ್ಲಿ ನಾವು ಈ ಒಂದು ಯೋಗಾಭ್ಯಾಸವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಯಿತು ಅಂದರೆ ನಮ್ಮ ಜೀವನ, ನಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ. ಆರೋಗ್ಯ ವೃದ್ಧಿಯಲ್ಲಿ ಯೋಗಾಭ್ಯಾಸ ಪಾತ್ರ ಮುಖ್ಯವಾದಂಥ ಪಾತ್ರವನ್ನು ವಹಿಸಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯೋಗಾಭ್ಯಾಸ, ಪ್ರಾಣಾಯಾಮ ಹಾಗೂ ಧ್ಯಾನವನ್ನೊಳಗೊಂಡ ಅಷ್ಟಾಂಗ ಯೋಗಕ್ಕೆ ಅಪಾರ ಮನ್ನಣೆ ದೊರಕಿದೆ. ನೋಡಿ ಮಕ್ಕಳೇ, ಈ ಒಂದು ಇತ್ತೀಚೆಗೆ ಯೋಗಾಭ್ಯಾಸ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದೇ ಆಯಿತು ಅಂತಂದರೆ ನಮ್ಮ ಜೀವನ ಉತ್ತಮವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಾಣಾಯಾಮಕ್ಕಾಗಿರ್ಬೋದು, ಯೋಗಾಸನಕ್ಕಾಗಿರ್ಬೋದು ಬಹು ಮುಖ್ಯವಾದಂಥ ಒಂದು ಪ್ರಾಮುಖ್ಯತೆ, ಮನ್ನಣೆಯನ್ನು ಗಳಿಸ್ಕೊಂಡಿದೆ. ಭಾರತದಲ್ಲಿರುವಂಥ ಎಷ್ಟೋ ಜನ ಈ ಒಂದು ಪ್ರಾಣಾಯಾಮ, ಯೋಗಾಸನ, ಅಷ್ಟಾಂಗ ಯೋಗ ಎಕ್ಸ್ಪರ್ಟ್ಗಳನ್ನು ವಿದೇಶಕ್ಕೆ ಕರೆಸ್ಕೊತಿದ್ದಾರೆ. ಅಲ್ಲಿ ವಿದೇಶದಲ್ಲಿ ಇರುವಂತಹ ಈ ಏರೋಬಿಕ್ಗಳಾಗಿರ್ಬೋದು, ಜಿಮ್ಗಳಾಗಿರ್ಬೋದು ಕಡಿಮೆಯಾಗಿ ಈ ಒಂದು ಯೋಗಾಸನ, ಸೂರ್ಯ ನಮಸ್ಕಾರ, ಕಪಾಲಭಾತಿ ಇವೆಲ್ಲವುಗಳನ್ನು ಅವರು ಅಳವಡಿಸ್ಕೊತಾ ಇದ್ದಾರೆ. ಇವೆಲ್ಲವುಗಳನ್ನು ಅವ್ರು ಕಲಿತಾ ಇದ್ದಾರೆ, ಜೀವನ ಶೈಲಿಯಲ್ಲಿ ಅಳವಡಿಸ್ಕೊತಾ ಇದ್ದಾರೆ. ಹಾಗಾಗಿ ಬಹು ಮುಖ್ಯವಾದಂಥ ಒಂದು ಪಾತ್ರವನ್ನು ಇದು ವಹಿಸಿದೆ. ಅದರ ಜೊತೆಗೆ ಮುಖ್ಯವಾದಂಥ ಮನ್ನಣೆಯನ್ನು ಹೊಂದಿದೆ. ಅಷ್ಟಾಂಗ ಯೋಗದ ಅರ್ಥ ಮತ್ತು ಪ್ರಾಮುಖ್ಯತೆ. ಈ ಒಂದು ಅಷ್ಟಾಂಗ ಯೋಗದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳಿತಾ ಹೋಗೋಣ ಮಕ್ಕಳೇ. ಈ ಒಂದು ಅಷ್ಟಾಂಗ ಯೋಗ ಹೆಸರಿನಲ್ಲೇ ಇರುವಂತೆ 8 ಹಂತಗಳನ್ನು ಹೊಂದಿರುವಂಥ ಒಂದು ಯೋಗ ಅಭ್ಯಾಸ ಆಗಿರುತ್ತದೆ. ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ದೇಹ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗದ ಗುರಿ. ನೋಡಿ ಮಕ್ಕಳೇ, ಈ ಒಂದು ಮನಸ್ಸನ್ನು ಶಾಂತಚಿತ್ತತೆಯಿಂದ, ಒಂದು ಏಕಾಗ್ರತೆಯಿಂದ ಮುನ್ನಡೆಸುವಂಥ ಉದ್ದೇಶವೇ ಈ ಒಂದು ಯೋಗದ ಗುರಿಯಾಗಿರುತ್ತದೆ. ಈ ಗುರಿಯನ್ನು ಸಾಧಿಸಲು ಹಲವಾರು ಮಾರ್ಗಗಳಿವೆ. ಈ ಒಂದು ಗುರಿಗಳನ್ನು ಸಾಧಿಸೋದಕ್ಕೆ ಹಲವಾರು ಮಾರ್ಗಗಳಿವೆ. ನಾವು ಏಕಾಗ್ರತೆಯಿಂದ ಆಗಿರ್ಬೋದು, ಧ್ಯಾನದಿಂದ ಆಗಿರ್ಬೋದು, ನಾವು ಶಾಂತಚಿತ್ತತೆಯಿಂದ ಆಗಿರ್ಬೋದು ನಾವು ಪಡಿಬೋದು. ಯೋಗ ಪಿತಾಮಹರಾದ ಶ್ರೀ ಪತಂಜಲಿ ಮುನಿಗಳು ತಮ್ಮ ಯೋಗ ಸೂತ್ರ ಎಂಬ ಗ್ರಂಥದಲ್ಲಿ ಮುಖ್ಯವಾಗಿ 4 ಪಥಗಳನ್ನು ಉಲ್ಲೇಖಿಸಿದ್ದಾರೆ. ಅವುಗಳನ್ನು ಯೋಗ ಪಥಗಳೆಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ಈ ಒಂದು ಯೋಗಾಸನದ ಪಿತಾಮಹ ಆಗಿರುವಂತಹ ಪತಂಜಲಿ ಋಷಿಮುನಿಗಳು ತಮ್ಮ ಒಂದು ಗ್ರಂಥದಲ್ಲಿ ಯೋಗ ಸೂತ್ರ ಎನ್ನುವಂಥ ಒಂದು ಗ್ರಂಥದಲ್ಲಿ ಏನು ಮಾಡಿದ್ದಾರೆ, ಯೋಗ ಪಥಗಳು ಅಂತಂದೇಳಿ 4 ಹಂತಗಳನ್ನು ಅವರು ಬರೆದಿದ್ದಾರೆ. ಅವುಗಳು ಯಾವುವು ಅಂತಂದರೆ ಜ್ಞಾನಯೋಗ, ಈ ಒಂದು ಯೋಗ ಪಥ ಅನ್ನುವಂಥ ಒಂದು ಇದರಲ್ಲಿ 4 ಹಂತಗಳಿರ್ತವೆ. ಯಾವುದು? ಜ್ಞಾನಯೋಗ,
ಭಕ್ತಿಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಅನ್ನುವಂಥ 4 ಪಥಗಳನ್ನು 4 ಒಂದು ವರ್ಗಗಳನ್ನು ಮಾಡಿದ್ದಾರೆ. ಇವುಗಳಲ್ಲಿ ಮನಸ್ಸನ್ನು ಪಳಗಿಸಲು, ನಿಯಂತ್ರಿಸಲು ಹಾಗೂ ಸಾಧನಾ ಪಥದಲ್ಲಿ ಹಂತ ಹಂತವಾಗಿ ಮೇಲೆ 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 ಬರುವಂಥ, ಅದಕ್ಕಾಗಿ ಮನುಷ್ಯನ ಸ್ವಭಾವ, ನಡವಳಿಕೆ, ಮೂಲ ನಿಯಂತ್ರಣ ಕೇಂದ್ರಗಳಾಗಿರುವ ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಮುಖಾಂತರ ಈ ಗುರಿಯನ್ನು ತಲುಪುವ ಮಾರ್ಗವೇ ರಾಜಯೋಗ. ನೋಡಿ ಮಕ್ಕಳೇ, ರಾಜಯೋಗ ಅಂತಂದರೆ ನಮ್ಮ ಮನಸ್ಸನ್ನು, ನಮ್ಮ ಒಂದು ಏಕಾಗ್ರತೆಯನ್ನು, ನಮ್ಮ ಒಂದು ಸ್ವಭಾವವನ್ನು ಒಂದು ನಿರ್ದಿಷ್ಟವಾದ, ನಿಖರವಾದ ಒಂದು ಶಾಂತಚಿತ್ತತೆಯಿಂದ ನಡೆಸುವಂತಹ ಒಂದು ಮಾರ್ಗವೇ ಈ ಒಂದು ರಾಜಯೋಗ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮನಸ್ಸಿಗೆ ಗೊಂದಲಗಳಾಗಿರ್ಬೋದು, ಆಮೇಲೆ ವಿಕೋಪಗಳಾಗಿರ್ಬೋದು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಪತಂಜಲಿ ಮುನಿಗಳು ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನು ಸೂಚಿಸಿದ್ದಾರೆ. ಅವುಗಳನ್ನು ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಅಂತಂದೇಳಿ ಕರೀತಾರೆ. ನೋಡಿ ಮಕ್ಕಳೇ, ಈ ಒಂದು ಯೋಗ ಸೂತ್ರದಲ್ಲಿ ಬರುವಂತಹ, ಯೋಗ ಪದದಲ್ಲಿ ಬರುವಂತಹ 4 ಏನಿದ್ದಾವೆ, ಈ ಒಂದು ಜ್ಞಾನಯೋಗ, ಭಕ್ತಿಯೋಗ, ಆಮೇಲೆ ಕರ್ಮಯೋಗ, ರಾಜಯೋಗ, ಈ ಒಂದು 4 ಪಥಗಳಲ್ಲಿ ಬರುವಂತಹ ಒಂದು ರಾಜಯೋಗ ಅನ್ನುವಂಥ ಒಂದು ಪಥದಲ್ಲಿ ಬರುವಂತಹ ಒಂದು 8 ಅಷ್ಟಾಂಗ ಯೋಗಗಳು ಇದ್ದಾವೆ ಅಂತಂದೇಳಿ ಈ ಒಂದು ಅಷ್ಟಾಂಗ ಮಾರ್ಗ ಅಥವಾ ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಅಂತಂದೇಳಿ ಕರೀತಾರೆ. ಈ ಒಂದು ರಾಜಯೋಗದಲ್ಲಿರುವಂತಹ 8 ಮೆಟ್ಟಿಲುಗಳನ್ನು ನಾವು ಏನಂತೀವಿ, ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಅಂತಂದೇಳಿ ನಾವು ಕರಿತೀವಿ. ಈ 8 ಮೆಟ್ಟಿಲುಗಳನ್ನು ಯಮ, ಈ ಒಂದು 8 ಮೆಟ್ಟಿಲುಗಳು ಯಾವ್ಯಾವಪ್ಪ ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಒಂದು 8 ಮೆಟ್ಟಿಲುಗಳನ್ನು ನಾವು ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗದಲ್ಲಿ ನಾವು ಕಾಣ್ತೀವಿ. ಈ ಒಂದು ಅಷ್ಟಾಂಗ ಮಾರ್ಗಗಳು ಯಾವುದರಿಂದ ಬಂದಿರುತ್ತವೆ ಅಂತಂದರೆ ರಾಜಯೋಗದಿಂದ ಬಂದಿರುವಂತಹ ಒಂದು ಮೆಟ್ಟಿಲುಗಳಾಗಿರ್ತವೆ. ನೋಡಿ ಮಕ್ಕಳೇ, ಈಗ ಒಂದೊಂದಾಗಿ ನಾವು ಈ ಒಂದು ಮೆಟ್ಟಿಲುಗಳನ್ನು ತಿಳ್ಕೊಳ್ಳೋಣ. ಈ ಒಂದು ಮೆಟ್ಟಿಲುಗಳ ಉದ್ದೇಶ ಏನಪ್ಪ ಅಂತಂದರೆ ಮನುಷ್ಯನನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ಮತ್ತು ಮನುಷ್ಯನ ವರ್ತನೆಯನ್ನು ನಿಯಂತ್ರಣದಲ್ಲಿಟ್ಕೊಂಡು ಅವನ ಮನಸ್ಸು, ಅವನ ಒಂದು ಧ್ಯಾನ, ಅವನ ಒಂದು ಆರೋಗ್ಯ, ಅವನ ಒಂದು ವರ್ತನೆ, ಅವನು ಸಮಾಜದಲ್ಲಿ ನಡೆದುಕೊಳ್ಳುವಂಥ ಒಂದು ಸಮನ್ವಯತೆ, ಇವೆಲ್ಲ ಅಂಶಗಳನ್ನು ಈ ಒಂದು ಅಷ್ಟಾಂಗ ಯೋಗದ ಮೆಟ್ಟಿಲುಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ನೋಡಿ ಮಕ್ಕಳೇ, ಈ ಒಂದು 8 ಮೆಟ್ಟಿಲುಗಳು ಏನಿದಾವಲ್ಲ, ಇದರಲ್ಲಿ ಕೂಡ ಕೆಲವೊಂದು ವಿಧಗಳಿದ್ದಾವೆ. ಇದರಲ್ಲಿ ಕೂಡ ಕೆಲವೊಂದು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಮೊದಲನೇ ಮೆಟ್ಟಿಲು ಯಾವುದಪ್ಪ ಅಂತಂದರೆ ಯಮ ಅನ್ನುವಂಥದ್ದು. ಯಮ ಅಂದರೆ ಏನಪ್ಪ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನಾವು ಉತ್ತಮ ಸಮಾಜದ ವ್ಯಕ್ತಿಗಳನ್ನು ಬೆಳೆಸಲು ಕೆಲವು ಉತ್ತಮ ನಡವಳಿಕೆಗಳನ್ನು ಅನುಸರಿಸಬೇಕು. ಅವುಗಳನ್ನು ಯಮ ಪಂಚಕಗಳೆಂದು ಎನ್ನುವರು. ಅವುಗಳ್ಯಾವು ಅಂದರೆ, ನೋಡಿ ಮಕ್ಕಳೇ, ಈ ಒಂದು ಉತ್ತಮ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಬೆಳೆಸುವಂತಹ ಮಾರ್ಗಗಳಿಗೆ ನಾವು ಏನಂತೀವಿ, ಯಮ ಪಂಚಕಗಳು ಅಂತಂದೇಳಿ ಕರಿತೀವಿ. ಈ ಒಂದು ಯಮ ಪಂಚಕಗಳಲ್ಲಿ ಕೆಲವು ವಿಧಾನಗಳಿವೆ. ಏನಪ್ಪ ಅಂತಂದರೆ ಆಸೆ. ಉತ್ತಮ ಒಂದು ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಏನಪ್ಪ ಅಂದರೆ ಮೊದಲನೇದಾಗಿ ಆಸೆ. ಯಾವುದಾದರೂ ಯಾವ ರೀತಿಯಿಂದಲೂ ನೋವು ಉಂಟು ಮಾಡದಿರುವುದು. ನೋಡಿ ಮಕ್ಕಳೇ, ಆಸೆಯನ್ನು ಕಡಿಮೆ ಮಾಡಬೇಕು. ನಾವು ಆಸೆ ಪಟ್ಟು ಬೇರೆಯವರಿಗೆ ನೋವು ಮಾಡೋದಾಗಿರ್ಬೋದು, ಬೇರೆಯವರಿಗೆ ತೊಂದರೆ ಮಾಡೋದಾಗಿರ್ಬೋದು ಮಾಡಬಾರ್ದು. ನಾವು ಆಸೆ ನಿರಾಸೆ ಆದಂಥ ಪಕ್ಷದಲ್ಲಿ ನಾವು ಬೇರೆಯವರಿಗೆ ತೊಂದರೆ ಮಾಡೋದಾಗಿರ್ಬೋದು, ಸಿಟ್ಟು ಮಾಡೋದಾಗಿರ್ಬೋದು, ನೋವಿನ ಮಾತುಗಳನ್ನು ಆಗಿರ್ಬೋದು, ಇವೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಈ ಒಂದು ಮೆಟ್ಟಿಲಿನಲ್ಲಿ ಯಮ ಅನ್ನುವಂಥ ಮೆಟ್ಟಿಲಿನಲ್ಲಿ ಬರುವಂತಹ ಮೊದಲನೇದು ಏನಪ್ಪ ಅಂತಂದರೆ ಆಸೆಯನ್ನು ಕಡಿಮೆ ಮಾಡಬೇಕು. ನಮ್ಮ ಆಸೆಗೆ ಇದ್ದಷ್ಟು ಕಾರಣ ಚಾಚಬೇಕು. ಮಿತವಾದಂಥ ಆಸೆಯಿಂದ ನಾವು ಜೀವನವನ್ನು ನಡೆಸಬೇಕು. ಅದಾದಮೇಲೆ ಸತ್ಯ. ಸಹಜವಾದ ಮತ್ತು ಸ್ಥಿತಿಯನ್ನು ಅಥವಾ ವಿಷಯವನ್ನು ನೇರವಾಗಿ ಪ್ರಸ್ತಾಪಪಡಿಸುವುದನ್ನು ಸತ್ಯ ಅಂತಂದೇಳಿ ಕರೀತಾರೆ. ನೋಡಿ ಮಕ್ಕಳೇ, ಇರುವಂಥ ವಿಷಯವನ್ನು ಒಂದು ನೇರವಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಅದನ್ನು ನೇರವಾಗಿ ಹೇಳೋದಕ್ಕೆ ಏನಂತೀವಿ ನಾವು
ಸತ್ಯ ಅಂತ ಕರಿತೀವಿ. ಈ ಒಂದು ನಮ್ಮ ಮಾತಿನಲ್ಲಿ ಆಗಿರ್ಬೋದು, ನಮ್ಮ ಕೃತಿಯಲ್ಲಿ ಆಗಿರ್ಬೋದು, ನಮ್ಮ ಒಂದು ನಡೆ ನುಡಿಗಳಲ್ಲಿ ಆಗಿರ್ಬೋದು ಯಾವುದೇ ರೀತಿಯಂಥ ಗೊಂದಲಗಳು ಇದ್ದಂಥ ಪ್ರಸಂಗದಲ್ಲಿ ಅದು ಅಸತ್ಯ. ನೇರ ನುಡಿ ನೇರ ನಡೆ ಇದ್ದಂಥ ಪಕ್ಷದಲ್ಲಿ ಸತ್ಯವನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ನಾವು ಕೂಡ ಈ ಒಂದು ಯಮ ಒಂದು ಮೆಟ್ಟಿಲಿನಲ್ಲಿ ಬರುವಂತಹ ಒಂದು ಸತ್ಯವನ್ನು ಸತ್ಯವಾಗಿರಬೇಕು, ಸತ್ಯವಾಗಿ ನಡಿಬೇಕು ಅನ್ನುವಂಥ ಒಂದು ಅಂಶವನ್ನು ತಿಳ್ಕೊತಿದ್ದೀವಿ. ಅದಾದಮೇಲೆ ಅಸ್ಥೇಯ ಕಳ್ಳತನ. ಅಸ್ಥೇಯ ಅಂತಂದರೆ ಏನು ಅಂತಂದರೆ ಕಳ್ಳತನ ಮಾಡದೇ ಇರುವುದು ಅಸ್ಥೇಯ. ನಮ್ಮದಲ್ಲದ ವಸ್ತು ಹಾಗೂ ವಿಷಯವನ್ನು ಬಯಸದೆ ಹಾಗೂ ಪಡೆಯದೇ ಇರುವುದು ಎಂದರ್ಥ. ನೋಡಿ ಮಕ್ಕಳೇ, ಅಸ್ಥೇಯ ಅಂತಂದರೆ ಕಳ್ಳತನ ಮಾಡದೇ ಇರುವುದು. ನಮ್ಮದು ಅಲ್ಲದೇ ಇರೋಂಥ ವಸ್ತು ಆಗಿರ್ಬೋದು, ನಮ್ಮದು ಅಲ್ಲದೇ ಇರುವಂಥ ವಿಷಯ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಮೂಗನ್ನು ತೋರಿಸ್ಬಾರ್ದು. ನಮ್ಮದು ಅಲ್ಲದೇ ಇರುವಂಥ ವಸ್ತುಗೆ ನಾವು ಆಸೆ ಪಡಬಾರ್ದು. ಆಮೇಲೆ ಅದ್ರ ಜೊತೆಗೆ ನಮ್ಮಲ್ಲಿ ಇಲ್ಲದೇ ಇರುವಂಥ ವಸ್ತುಗಳಿಗೆ ಆಸೆ ಪಟ್ಟು ನಾವು ಕಳ್ಳತನ ಮಾಡೋದಾಗಿರ್ಬೋದು, ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದಾಗಿರ್ಬೋದು, ಬೇರೆ ವಿಚಾರದ ಬಗ್ಗೆ ಮೂಗನ್ನು ತೋರಿಸೋದಾಗಿರ್ಬೋದು, ಇವ್ಯಾವುದನ್ನು ಮಾಡದೇ ಇರುವಂಥದ್ದು ಏನಪ್ಪ ಅಂದರೆ ಅಸ್ಥೇಯ. ಅಸ್ಥೇಯ ಅಂತಂದರೆ ನಾವು ಕಳ್ಳತನ ಮಾಡದೇ ಇರೋದು. ಕಳ್ಳತನ ಅಂತಂದರೆ ಬರೀ ವಸ್ತು ಅಲ್ಲ, ಆ ವಿಷಯ ಕೂಡ ನಾವು ಬೇರೆಯವರ ವಿಷಯವನ್ನು ನಾವು ಕಳ್ಳತನ ಮಾಡೋದಾಗಿರ್ಬೋದು, ಸಂಗ್ರಹಣೆ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇವು ಅನ್ಯ ವಿಷಯಗಳ ಬಗ್ಗೆ ನಾವು ಮೂಗನ್ನು ತೋರಿಸದೇ ಇರೋದೇ ಏನಪ್ಪ ಅಂತಂದರೆ ಅಸ್ಥೇಯ ಅಂತಂದೇಳಿ ಕರೀತಾರೆ. ಅದಾದಮೇಲೆ ಬ್ರಹ್ಮಚರ್ಯ. ದೈಹಿಕ ಮಾನಸಿಕ ಹಾಗೂ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ ಅಂತಂದರೆ ನಾವು ಏನಪ್ಪ ಅಂದರೆ ನಾವು ಪರ ಸ್ತ್ರೀ ಆಗಿರ್ಬೋದು, ಪರ ವ್ಯಾಮೋಹ ಆಗಿರ್ಬೋದು, ಪರ ವಸ್ತುವಿನ ವ್ಯಾಮೋಹ ಆಗಿರ್ಬೋದು, ಇವು ಯಾವುದೇ ಒಂದು ದೈಹಿಕ ಆಸೆಗಳಾಗಿರ್ಬೋದು, ಇವು ಯಾವುದನ್ನೇ ಆಸೆ ಪಡದೇ ಇರುವಂಥದ್ದು ಏನಪ್ಪ ಅಂದರೆ ಬ್ರಹ್ಮಚರ್ಯ. ಅದಾದಮೇಲೆ ಅಪರಿಗ್ರಹಣ. ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸುವುದು ಅಥವಾ ಸ್ವೀಕರಿಸದಿರುವುದು. ನೋಡಿ ಮಕ್ಕಳೇ, ಅಪರಿಗ್ರಹಣ ಅಂತಂದರೆ ಮಿತವಾದ ನಮ್ಮ ಒಂದು ಜೀವನಕ್ಕೆ ಬೇಕಾದಷ್ಟು ಆಸ್ತಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ವಸ್ತು ಆಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಮಿತವಾಗಿ ಸಂಗ್ರಹಣೆಯನ್ನು ಮಾಡಬೇಕು. ಅದು ಬಿಟ್ಟಾಕಿ ಏನಪ್ಪ ಅಂತಂದರೆ ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ತಲತಲಾಂತರವರೆಗೂ ಈ ಒಂದು ಸಂಪತ್ತು ನಮ್ಮಲ್ಲಿ ಕೇಂದ್ರೀಕರಿಸಬೇಕು ಅನ್ನುವಂಥ ಒಂದು ದುರಾಸೆಯನ್ನು ಇಟ್ಟುಕೊಂಡಿದ್ದಂತಹ ಪ್ರಸಂಗದಲ್ಲಿ ಆ ಒಂದು ಆಸೆಗಳನ್ನು ಬಿಡಬೇಕು. ಮಿತವಾದಂಥ ಆಹಾರ, ಮಿತವಾದಂಥ ಸಿರಿವಂತಿಕೆ, ಮಿತವಾದಂಥ ಒಂದು ಆಸೆಗಳನ್ನು ಹೊಂದಿರಬೇಕು ಅಂತಂದು ಈ ಒಂದು ಅಪರಿಗ್ರಹಣ ಒಂದು ಅಂಶದಲ್ಲಿ ನಾವು ತಿಳ್ಕೊತೀವಿ. ನೋಡಿ ಮಕ್ಕಳೇ, ಈ ಒಂದು ಯಮ ಅನ್ನುವಂಥ ಮೆಟ್ಟಿಲಿನಲ್ಲಿ ಬರುವಂಥ ಆಸೆ, ಸತ್ಯ, ಆಸ್ಥೇಯ ಮತ್ತು ಬ್ರಹ್ಮಚರ್ಯ, ಅಪರಿಗ್ರಹಣ, ಇವೆಲ್ಲ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ಮಾಡಿದ್ದೇ ಆಯಿತು ಅಂತಂದರೆ ನಾವು ಏನಪ್ಪ ಅಂದರೆ ಒಂದು ಸ್ವಚ್ಛಂದವಾದಂಥ ನಿರ್ಮಲವಾದಂಥ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಅತಿಯಾದಂಥ ಆಸೆ ಆಗಿರ್ಬೋದು, ಅತಿಯಾದಂಥ ಒಂದು ಸಂಗ್ರಹಣೆ ಆಗಿರ್ಬೋದು, ಅತಿಯಾದಂಥ ವ್ಯಾಮೋಹ ಆಗಿರ್ಬೋದು, ಅತಿಯಾದಂಥ ಸ್ತ್ರೀ ವ್ಯಾಮೋಹ ಆಗಿರ್ಬೋದು, ಇವೆಲ್ಲ ಅಂಶ ಏನಪ್ಪ ಅಂತಂದರೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತವೆ. ಕ್ರೋಧ, ಮೋಹ, ಮದ, ಮತ್ಸರಗಳು ಉಂಟಾಗುವಂಥ ಒಂದು ಪ್ರಸಂಗಗಳು ಇರ್ತವೆ. ಅದಾದಮೇಲೆ ಎರಡನೇದಾಗಿ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಒಂದು ಎರಡನೇ ನಿಯಮ ಅಂತಂದರೆ ಯಾವುದು? ನಿಯಮ. ಎರಡನೇ ಒಂದು ಹಂತ ಯಾವುದು? ಎರಡನೇ ಮೆಟ್ಟಿಲು ಯಾವುದಂದರೆ ನಿಯಮ. ಈ ನಿಯಮ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಯಾವುದೇ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆ ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನು ನಿಯಮ ಎಂದು ಹೆಸರಿಸುತ್ತಾರೆ. ನೋಡಿ ಮಕ್ಕಳೇ, ಯಾವುದೇ ಒಬ್ಬ ವ್ಯಕ್ತಿಯ ಆರೋಗ್ಯ ಆಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಸಂಬಂಧಪಟ್ಟಂತಹ ನೀತಿ ನಿಬಂಧನೆಗಳನ್ನು ನಿಯಮ ಅಂತಂದೇಳಿ ನಾವು ಕರಿತೀವಿ. ಆ ವ್ಯಕ್ತಿಯ ಏನಪ್ಪ ಅಂದರೆ ಆರೋಗ್ಯ ಆಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಆಮೇಲೆ ನೀತಿ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಒಂದು ಅಂಶವೇ ಏನಪ್ಪ ಅಂದರೆ ನಿಯಮ ಅಂತಂದೇಳಿ ಕರಿತೀವಿ. ಇದು 5 ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿದ್ದು ಅವುಗಳಿಗೆ ನಿಯಮ ಪಂಚಗಳು ಅಂತಂದೇಳಿ ಕರಿತೀವಿ. ಈ ಒಂದು ನಿಯಮ ಮೆಟ್ಟಿಲಿನಲ್ಲಿ 5 ಒಂದು ನಿಯಮಗಳನ್ನು ಹೊಂದಿರುವುದರಿಂದ ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ನಿಯಮ ಪಂಚಕಗಳು. ಪಂಚಕ ಅಂದರೆ 5, ನಿಯಮದ ಒಂದು 5 ಪಂಚಕಗಳು ಅಂತಂದೇಳಿ ಕರಿತೀವಿ. ಅವು ಯಾವುವು ಅಂತಂದೇಳಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಶೌಚ ಅಂತಂದರೆ ನಿಮಗೆ ಗೊತ್ತಿದ್ದಂಗೆ ಮಲಮೂತ್ರ ಶೌಚಾಲಯ ಅಂತಂದೇಳಿ ನಿಮಗೆ ನೆನಪಾಗುತ್ತೆ. ಆದರೆ ಇದರ ಅರ್ಥ ಏನು ಅನ್ನೋದು ತಿಳ್ಕೊಂಡು, ದೇಹ ಹಾಗೂ ಪರಿಸರವನ್ನು ಶುಚಿಯಾಗಿರಿಸುವುದೇ ಶೌಚ. ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿರಿಸಿಕೊಳ್ಳಬೇಕು. ನೋಡಿ ಮಕ್ಕಳೇ, ಈ ಒಂದು ದೇಹ ಆಗಿರ್ಬೋದು, ನಮ್ಮ ಪರಿಸರ ಆಗಿರ್ಬೋದು, ಶುಚಿತ್ವದಿಂದ ಶುದ್ಧವಾದಂಥ ನಿರ್ಮಲವಾದಂಥ ಒಂದು ಪರಿಸರವನ್ನು ನಾವು ಇಟ್ಕೋಬೇಕು. ಆಗ ಮಾತ್ರ ನಮ್ಮ ಒಂದು ಮನಸ್ಥಿತಿ ಸರಿಯಾಗಿರುತ್ತದೆ. ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿಟ್ಕೋಬೇಕು. ಬರೀ ನಾವು ಪರಿಸರವನ್ನು ಶುಚಿಯಾಗಿಟ್ಕೊಂಡ್ರೆ ಸಾಲದು, ದೇಹವನ್ನು ಶುಚಿಯಾಗಿಟ್ಕೊಂಡ್ರೆ ಸಾಲದು, ಮನೆಯನ್ನು ಶುಚಿಯಾಗಿಟ್ಕೊಂಡ್ರೆ ಸಾಲದು. ಅದ್ರ ಜೊತೆಗೆ
ನಮ್ಮ ಮನಸ್ಸನ್ನು ಕೂಡ ಶುಚಿಯಾಗಿಟ್ಕೋಬೇಕು, ಶೌಚವಾಗಿಟ್ಕೋಬೇಕು, ಶುಚಿಯಾಗಿಟ್ಕೋಬೇಕು, ನಿರ್ಮಲವಾಗಿಟ್ಕೋಬೇಕು ಅನ್ನುವಂಥ ಈ ಒಂದು ನಿಯಮ ಒಂದು ಮೆಟ್ಟಿಲಿನಲ್ಲಿ ಬರುವಂಥ ಒಂದು ಅಂಶ. ಅದಾದ ಮೇಲೆ ಎರಡನೇ ಪಾಯಿಂಟು ಸಂತೋಷ. ಹೆಸರಿನಲ್ಲೇ ನಿಮಗೆ ಆ ಒಂದು ಶೀರ್ಷಿಕೆಯಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಮಕ್ಕಳೇ. ಸಂತೋಷ ಅಂದರೆ ಆನಂದ, ಹರ್ಷ, ಉಲ್ಲಾಸ ಎಂದರ್ಥ. ಸಾಧಕರು ಯಾವುದನ್ನು ಬಯಸದೇ ಇದ್ದರೆ ಸಹಜವಾದ ತೃಪ್ತಿಯಿಂದ ಸಂತೋಷವಾಗಿರುತ್ತದೆ. ನೋಡಿ ಮಕ್ಕಳೇ, ಏನೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಾವು ಏನಪ್ಪ ಅಂದರೆ ನಮ್ಮಲ್ಲಿ ಸಹಜವಾದಂಥ ಒಂದು ಸಂತೋಷವನ್ನು ಹೊಂದಿರಬೇಕು. ಆ ಸಾಧನೆ ಅಕಸ್ಮಾತ್ ನಿರಾಸೆ ಆಯಿತು ಅಂತಂದರೆ ನಾವು ಸಿಟ್ಟಾಗೋದು, ಕ್ರೋಧ, ಮದ, ಮಾತ್ಸರ್ಯಗಳನ್ನು ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳೋದು ತಪ್ಪು. ಅದಕ್ಕೋಸ್ಕರ ಮಿತವಾದಂಥ ಆಸೆಯನ್ನು ಹೊಂದಿರಬೇಕು, ಮಿತವಾದಂಥ ಒಂದು ಗುರಿಯನ್ನು ಹೊಂದಿರಬೇಕು. ಆಗ ಮಾತ್ರ ಏನಾಗ್ತೇವೆ, ನಾವು ಸಂತೋಷವಾಗಿರೋಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸು, ನಮ್ಮ ಜೀವನ, ನಮ್ಮ ನರನಾಡಿಗಳು, ನಮ್ಮ ಆರೋಗ್ಯ ಎಲ್ಲದೂ ಶುಚಿಯಾಗಿರೋದಕ್ಕೆ ಸಾಧ್ಯವಾಗುತ್ತದೆ. ಸಂತೋಷ ಅನ್ನುವಂಥದ್ದು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ. ಈ ಒಂದು ಸಂತೋಷ ಅನ್ನುವಂಥದ್ದು ಹರ್ಷ ಆಗಿರ್ಬೋದು, ಆನಂದ ಆಗಿರ್ಬೋದು, ಉಲ್ಲಾಸ, ಇವೆಲ್ಲ ಅರ್ಥಗಳನ್ನು ಕೊಡುವಂತಹ ಒಂದು ಅಂಶವಾಗಿದೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಏನಪ್ಪ ಅಂತಂದರೆ ಮಿತವಾಗಿರುವಂತಹ ನಮ್ಮ ಒಂದು ಕೈಗೆ ನಿಲುಕುವಂತಹ ಒಂದು ಆಸೆಗಳನ್ನು ನಾವು ಆಸೆ ಪಡಬೇಕು. ಅದು ನಿರಾಸೆ ಆದಂಥ ಪಕ್ಷದಲ್ಲಿ ನಾವು ಏನಪ್ಪ ಆಗ್ತೀವಿ, ಕ್ರೋಧಕ್ಕೆ ಒಳಗಾಗ್ತೀವಿ. ಅದಕ್ಕೋಸ್ಕರ ನಮ್ಮ ಸಂತೋಷವನ್ನು ನಮ್ಮ ಮಿತಿಯಲ್ಲಿ ನಾವು ಇಟ್ಕೋಬೇಕು, ನಮ್ಮ ಆಸೆಯನ್ನು ನಮ್ಮ ಮಿತಿಯಲ್ಲಿ ಇಟ್ಕೋಬೇಕು. ಆದ್ದರಿಂದ ನಾವು ಏನಪ್ಪ ಅಂದರೆ ಸ್ವಚ್ಛಂದವಾದಂಥ ಒಂದು ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ. ಅದಾದಮೇಲೆ ಈ ಒಂದು ನಿಯಮ ಮೆಟ್ಟಿಲಿನಲ್ಲಿ ಬರುವಂಥ ತಪಸ್ಸು ಅಂತಂದರೆ ನಾವು ಏಕಾಗ್ರತೆಯಿಂದ ಕೂತ್ಕೊಳ್ಳೋದು, ಇಲ್ಲ ಯಾವುದೇ ಒಂದು ಕೆಲಸವನ್ನು ಮಾಡಲೇಬೇಕು, ನಾವು ಒಂದು ನಿಖರವಾದಂಥ ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದರೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಶ್ರಮ ಬೇಕು. ಆ ಶ್ರಮವೇ ಒಂದು ತಪಸ್ಸಾಗಿ ಮಾರ್ಪಾಡನ್ನು ಹೊಂದುತ್ತದೆ. ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ತಪಸ್ಸು. ಶ್ರದ್ಧೆಯಿಂದ ಕೂಡಿದಂತಹ ಸತತವಾದಂಥ ಒಂದು ಪ್ರಯತ್ನವೇ ಏನಪ್ಪ ಅಂತಂದರೆ ಇದು ಒಂದು ತಪಸ್ಸು. ಈಗ ಒಂದು ತರಗತಿಯಲ್ಲಿ ನಾವು ರ್ಯಾಂಕ್ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ನಾವು ಪ್ರತಿನಿತ್ಯ ಅಭ್ಯಾಸದಲ್ಲಿ ತೊಡಗಬೇಕು. ಆ ಒಂದು ಗುರಿಯನ್ನು ಮುಟ್ಟೋವರೆಗೂ ಏನಪ್ಪ ಅಂದರೆ ಸತತವಾಗಿ ಪ್ರಯತ್ನವನ್ನು ಮಾಡೋದಕ್ಕೆ ಏನಂತೀವಿ ನಾವು ಒಂದು ತಪಸ್ಸು ಅಂತಂದೇಳಿ ಕರಿತೀವಿ. ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ನೋಡಿಕೊಳ್ಳುವುದು ಅಗತ್ಯ. ಇಲ್ಲಿ ಮನಸ್ಸನ್ನು ವಿಚಲಿತವಾಗದಂತೆ ನೋಡ್ಕೋಬೇಕು, ಏಕಾಗ್ರತೆಯಿಂದ ಇರಬೇಕು. ನಾವು ಮನಸ್ಸಿನಲ್ಲಿ ಇಟ್ಟಿರುವಂಥ ಗುರಿಯನ್ನು ನಾವು ಮುಟ್ಟುವವರೆಗೂ, ಆ ಒಂದು ಸಾಧನೆಯನ್ನು ಮುಟ್ಟುವವರೆಗೂ ಏನು ಮಾಡಬೇಕು, ನಮ್ಮ ಮನಸ್ಸನ್ನು ವಿಕೇಂದ್ರೀಕರಣಗೊಳಿಸದೆ ಏಕಾಗ್ರತೆಯಿಂದ ಮುಂದುವರೆದು ಆ ಒಂದು ಗುರಿಯನ್ನು ಮುಟ್ಟೋದೇ ಏನಂತೀವಿ ನಾವು ತಪಸ್ಸು. ಆ ತಪಸ್ಸಿನಿಂದ ಏನಾಗುತ್ತೆ ಅಂತಂದರೆ ನಾವು ಗುರಿಯನ್ನು ಮುಟ್ಟಬೇಕು, ನಮ್ಮ ಒಂದು ಆಸೆಯನ್ನು, ಆಕಾಂಕ್ಷೆಯನ್ನು, ನಮ್ಮ ಒಂದು ಸಂಕಲ್ಪವನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ. ಅದಾದಮೇಲೆ ಈ ನಿಯಮ ಒಂದು ಇದರಲ್ಲಿ ಬರುವಂಥ ಮೆಟ್ಟಿಲಿನಲ್ಲಿ ಬರುವಂಥ ಇನ್ನೊಂದು 4ನೇ ಹಂತ ಯಾವುದಪ್ಪ ಅಂದರೆ ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವೇ ಸ್ವಾಧ್ಯಾಯ ಮಾಡ್ಕೊಳ್ಳೋದು, ಅವಲೋಕನವನ್ನು ಮಾಡ್ಕೊಳ್ಳೋದು. ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ಇದನ್ನು ಆತ್ಮವಿದ್ಯೆ, ಅಂತರಾವಲೋಕನ ಎಂದು ಕರೆಯಬಹುದು. ತನ್ನನ್ನು ತಾನೇ ಆಗಾಗ ಸ್ವಾವಿಮರ್ಶೆ ಮಾಡಿಕೊಳ್ಳುವುದು. ನೋಡಿ ಮಕ್ಕಳೇ, ಈ ಒಂದು ಸ್ವಾಧ್ಯಾಯ ಅಂತಂದರೆ ಏನಪ್ಪ ಅಂದರೆ ತನ್ನನ್ನು ತಾನು, ತನ್ನ ಮನಸ್ಸನ್ನು ತಾನೇ ಅಧ್ಯಯನ ಮಾಡ್ಕೊಳ್ಳೋದು. ನಾನು ಮಾಡಿರೋದು ತಪ್ಪ, ಇಲ್ಲ ನಾನು ಮಾಡಿರೋ ತಪ್ಪು, ಈ ಥರ ಮಾಡಬಾರ್ದಾಗಿತ್ತು, ಈ ಥರ ನೋವು ಮಾಡಬಾರ್ದಾಗಿತ್ತು, ಈ ಥರ ನಾನು ಅವರಿಗೆ ಮೋಸ ಮಾಡಬಾರ್ದಾಯಿತು, ಈ ಥರ ನಾವು ಬೈಬಾರ್ದಾಯಿತು, ಈ ಥರ ವರ್ತನೆ ಮಾಡಬಾರ್ದಾಯಿತು, ಇದು ನಾನು ಮಾಡಿದ ತಪ್ಪು. ಇದರಿಂದ ಮನಸ್ಸನ್ನು ಏನಪ್ಪ ಅಂದರೆ ತನ್ನ ಮನಸ್ಸನ್ನು ತಾನು ಅವಲೋಕನ ಮಾಡ್ಕೊಳ್ಳೋದು, ಇದು ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸಿರುತ್ತದೆ. ನಾವು ಸಮಾಜದಲ್ಲಿ ನಡೆದುಕೊಳ್ಳುವಂಥ ರೀತಿ ಆಗಿರ್ಬೋದು, ಸ್ನೇಹಿತರಿಂದ ಮಾಡುವಂಥ ವರ್ತನೆ ಆಗಿರ್ಬೋದು, ಸಂಬಂಧಿಕರದ ವರ್ತನೆ ಆಗಿರ್ಬೋದು, ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಇವನ್ನು ಅವಲೋಕನ ಮಾಡ್ಕೋಬೇಕು. ಏನಪ್ಪ ಅಂದರೆ ತನ್ನ ಮನಸ್ಸನ್ನು ತಾನೇ ಅಧ್ಯಯನ ಮಾಡ್ಕೋಬೇಕು. ನಾನು ಮಾಡಿದ ತಪ್ಪ, ನಾನು ಅನ್ಯಾಯ ಮಾಡಬಾರ್ದಾಗಿತ್ತು, ನಾನು ಮೋಸ ಮಾಡಬಾರ್ದಾಗಿತ್ತು, ನಾನು ಇದರಿಂದ ಭಾಳಷ್ಟು ತಪ್ಪು ಮಾಡಿದ್ದೀನಿ ಅನ್ನುವಂಥ ಅಂಶಗಳನ್ನು ಸ್ವಾವಲೋಕನ ಮಾಡಿಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ಸದ್ಗುಣಗಳನ್ನು ಬೆಳೆಸ್ಕೊಂಡು ಮುನ್ನಡೆಯುವಂಥ ಒಂದು ಮಾರ್ಗವೇ ಈ ಒಂದು ಸ್ವಾಧ್ಯಾಯ. ತನ್ನ ಮನಸ್ಸನ್ನು ತಾನೇ ಅರಿತುಕೊಂಡು ಮುನ್ನಡೆಯೋದಕ್ಕೆ, ತಪ್ಪು ಒಪ್ಪುಗಳನ್ನು ಒಂದು ಅರ್ಥಕೊಂಡು ಮುನ್ನಡೆಯೋದಕ್ಕೆ ಏನಂತೀವಿ, ಸ್ವಾಧ್ಯಾಯ ಅಂತಂದೇಳಿ ನಾವು ಕರಿತೀವಿ. ಅದಾದಮೇಲೆ ಈ ಒಂದು ನಿಯಮದಲ್ಲಿ ಬರುವಂಥದ್ದು 5ನೇ ಪಾಯಿಂಟು ಈಶ್ವರ ಪ್ರಣಿಧಾನ. ನೋಡಿ ಮಕ್ಕಳೇ, ಈಶ್ವರ ಪ್ರಣಿಧಾನ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈ ಈಶ್ವರ ಪ್ರಣಿಧಾಮ.
ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳೋದು ಏನಪ್ಪ ಅಂದರೆ ಈ ಒಂದು ಈಶ್ವರ ಪ್ರಣಿಧಾಮ ಅಂತಂದೇಳಿ ಕರಿತೀವಿ. ತನ್ನನ್ನು ತಾನು ಕೆಲಸದಲ್ಲಿ ಆಗಿರ್ಬೋದು, ಭಕ್ತಿಯಲ್ಲಿ ಆಗಿರ್ಬೋದು, ಆಮೇಲೆ ಧ್ಯಾನದಲ್ಲಿ ಆಗಿರ್ಬೋದು, ಯೋಗದಲ್ಲಿ ಆಗಿರ್ಬೋದು, ಕ್ರಿಯೆಯಲ್ಲಿ ಆಗಿರ್ಬೋದು, ಕಾರ್ಯದಲ್ಲಿ ಆಗಿರ್ಬೋದು, ತನ್ನನ್ನು ತಾನು ಸ್ವಾವಲೋಕನದಿಂದ ತಾನು ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಏನಂತೀವಿ ಈಶ್ವರ ಪ್ರಣಿಧಾಮ ಅಂತಂದೇಳಿ ಕರಿತೀವಿ. ಯಾವುದಾದ್ರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸವಿಡುವುದೇ ಆಗಿರುತ್ತದೆ. ನೋಡಿ ಮಕ್ಕಳು, ಯಾವುದೇ ಒಂದು ವ್ಯಕ್ತಿಯಲ್ಲಿ ಆಗಿರ್ಬೋದು, ವಿಷಯದಲ್ಲಿ ಆಗಿರ್ಬೋದು, ಆಮೇಲೆ ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ, ಯಾವುದೇ ಒಂದು ವಿಷಯದಲ್ಲಿ ಅವನು ಏಕಾಗ್ರತೆಯನ್ನು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದೆ ಈ ಒಂದು ವಿಶ್ವಾಸದಿಂದ ತಾನು ತೊಡಗಿಸ್ಕೊಳ್ಳೋದೆ ಏನಪ್ಪ ಅಂತಂದರೆ ಈಶ್ವರ ಪ್ರಾಣಾಯಾಮ ಅಂತಂದೇಳಿ ನಾವು ಕರಿತೀವಿ. ಇವೆಲ್ಲ ಅಂಶಗಳನ್ನು ನೋಡಿ ಮಕ್ಕಳೇ, ನಿಯಮ ಮೆಟ್ಟಿಲಿನಲ್ಲಿ ಬರುವಂತಹ ಶೌಚ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ತಪಸ್ಸಾಗಿರ್ಬೋದು, ಸ್ವಾಧ್ಯಾಯ ಆಗಿರ್ಬೋದು, ಈಶ್ವರ ಪ್ರಣಿಧಾನ ಆಗಿರ್ಬೋದು, ಇವೆಲ್ಲ ಅಂಶಗಳು ಏನಪ್ಪ ಅಂತಂದರೆ ನಿಯಮ ಒಂದು ಮೆಟ್ಟಿಲಿನಲ್ಲಿ ಬರುವಂಥ ಅಂಶವಾಗಿರುತ್ತದೆ. ಅದಾದ ನಂತರ ಮೂರನೇ ಮೆಟ್ಟಿಲಾದಂಥ ಆಸನ ಅಂತಂದರೆ ನೀವು ಆಸನಗಳು ಅಂತಾರೆ ಪದ್ಮಾಸನ, ಸಿಂಹಾಸನ, ಆಮೇಲೆ ಸುಖಾಸನ, ಇವೆಲ್ಲ ಆಸನಗಳನ್ನು ಕೇಳಿದರೆ ಅದು ಇಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರಾಜಯೋಗದ ಮೂರನೇ ಮೆಟ್ಟಿಲು ಆಸನ. ಶರೀರದ ನಿಲುವನ್ನು ಆಸನದ ಯಾವುದಾದರೂ ಶರೀರದ ನಿಶ್ಚಲವಾಗಿ ಸುಖದಾಯಕವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡುವ ಆಸನದ ಅಭ್ಯಾಸ ಅಗತ್ಯ. ಆಸನಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪ್ರತ್ಯೇಕವಾಗಿ ಕಲಿಯೋಣ. ನೋಡಿ ಮಕ್ಕಳೇ, ನಾವು ಆಸನ ಅಂತಂದರೆ ನಾವು ನಿಖರವಾಗಿ ನಿರ್ದಿಷ್ಟವಾಗಿ ಒಂದು ನಿಲುವನ್ನು ಸರಿಯಾದಂಥ ಒಂದು ಭಂಗಿಯಲ್ಲಿ ನಾವು ಕುಳಿತುಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು, ನಾವು ಸುಖಾಸನ ಆಗಿರ್ಬೋದು, ವಜ್ರಾಸನ ಆಗಿರ್ಬೋದು, ಇಲ್ಲ ಆಸನಗಳಿಂದ ನಾವು ಕುತ್ಕೊಳ್ಳುವಂಥ ನಮ್ಮ ಕುತ್ಕೊಳ್ಳೋಕ್ಕೆ ನಮಗೆ ದೇಹದಲ್ಲಿರುವಂಥ ಸ್ಥೈರ್ಯ, ಆತ್ಮಬಲ, ಅದ್ರ ಜೊತೆಗೆ ಒಂದು ಕಟುವಾದಂಥ ನಿಲುವನ್ನು ಹೊಂದುವಂಥದ್ದೇ ಈ ಒಂದು ಆಸನ ಉದ್ದೇಶ. ಈ ಒಂದು ಅಧ್ಯಯನದ ಬಗ್ಗೆ ಪ್ರತ್ಯೇಕವಾದಂಥ ಅಧ್ಯಯನದಲ್ಲಿ ಆಸನ ಅನ್ನುವಂಥ ಈಗ ಏನು ನಾವು ಅಷ್ಟಾಂಗ ಯೋಗ ಅಂತಂದು ಕಲಿತಿದ್ವಿ, ಯೋಗ ಆಗಿರ್ಬೋದು, ಆಸನ ಆಗಿರ್ಬೋದು, ಅದರ ಜೊತೆಗೆ ಅಷ್ಟಾಂಗ ಯೋಗ ಆಗಿರ್ಬೋದು, ಅದೇ ಥರ ಈ ಒಂದು ಆಸನದ ಬಗ್ಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಅದಾದ ನಂತರ ಅಷ್ಟಾಂಗ ಯೋಗದಲ್ಲಿ ಬರುವಂಥ 4ನೇ ಮೆಟ್ಟಿಲು ಪ್ರಾಣಾಯಾಮ. ಹೆಸರೇ ಸೂಚಿಸುವಂತೆ ಪ್ರಾಣ ಎಂದರೆ ಜೀವ, ಉಸಿರು ಚೈತನ್ಯ ಎಂದು, ಆಯಾ ಅಂತ ಎಂದರೆ ನಿಗ್ರಹ ಎಂದರ್ಥ. ನೋಡಿ ಮಕ್ಕಳೇ, ಪ್ರಾಣ ಅಂತಂದರೆ ಉಸಿರು, ಆಮೇಲೆ ಚೈತನ್ಯ. ಉಸಿರಾಡೋದಕ್ಕೆ ನಾವೇನಂತೀವಿ ಪ್ರಾಣ ಅಂತೀವಿ. ಪ್ರಾಣ ಅಂತಂದರೆ ಒಂದು ಗಾಳಿ, ಉಸಿರನ್ನು ತೆಗೆದುಕೊಳ್ಳೋದು ಚೈತನ್ಯ ಅಂತಂದೇಳಿ. ಆಯಾಮ ಎಂದರೆ ನಿಗ್ರಹಿಸುವುದು, ಅದನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಿಗ್ರಹಿಸುವುದು ಎಂದರ್ಥ. ಆಯಾಮ ಅಂತಂದೇಳಿ ಅರ್ಥ. ದೇಹ ಹಾಗೂ ಮನಸ್ಸುಗಳ ನಡುವೆ ಕೊಂಡಿಯಂತಿರುವ, ದೇಹ ಮತ್ತು ಮನಸ್ಸಿನ ಒಳಗಿರುವಂಥ ಕೊಂಡಿಯಂತಿರುವ ಒಂದು ಉಸಿರಾಟದ ಕ್ರಮಬದ್ಧಗೊಳಿಸುವ ಹಂತ. ಈ ಹಂತದಲ್ಲಿ ಅನೇಕ ಉಸಿರಾಟ ಅಭ್ಯಾಸಗಳು ನಡೆಯುತ್ತವೆ. ನೋಡಿ ಮಕ್ಕಳೇ, ದೇಹ ಮತ್ತು ಉಸಿರಿನ ನಡುವೆ ಇರುವಂಥ ನಂಟು ಏನಪ್ಪ ಅಂತಂದರೆ ಈ ಒಂದು ಪ್ರಾಣಾಯಾಮ. ಈ ಒಂದು ಪ್ರಾಣಾಯಾಮ ಅಂತಂದರೆ ಉಸಿರಿಗೆ ಸಂಬಂಧಪಟ್ಟಂಥ ಅಂಶವಾಗಿರೋದ್ರಿಂದ ಉಸಿರಾಟವನ್ನು ಕ್ರಮಬದ್ಧವಾಗಿ ಉಸಿರಾಡೋದಕ್ಕೆ, ನಮ್ಮ ದೇಹವನ್ನು ಚಲಿಸೋದಕ್ಕೆ, ನಮ್ಮ ಒಂದು ಜೀವವನ್ನು ಮುಂದುವರಿಸಿಕೊಂಡು ಹೋಗೋದೇ ಮುಖ್ಯವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು ಈ ಒಂದು ಪ್ರಾಣಾಯಾಮ ಆಗಿರುತ್ತದೆ. ಈ ಹಂತದಲ್ಲಿ ಅನೇಕ ಉಸಿರಾಟದ ಅಭ್ಯಾಸಗಳನ್ನು ನಡೆಸಬಹುದಾಗಿದೆ. ಈ ಒಂದು ಉಸಿರಾಟದಲ್ಲಿ ಏನಪ್ಪ ಅಂದರೆ ನಾವು ಅನೇಕ ರೀತಿಯಂಥ ಉಸಿರಾಟವನ್ನು ನಾವು ಮಾಡ್ಬೋದಾಗಿದೆ. ನೋಡಿ ಮಕ್ಕಳೇ, ಈ ಒಂದು ಪೂರಕ ಆಗಿರ್ಬೋದು, ರೇಚಕ ಆಗಿರ್ಬೋದು, ಕುಂಭಕ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ನಾವು ಪ್ರಾಣಾಯಾಮದಲ್ಲಿ ಬರುವಂತಹ ಅಧ್ಯಯನದಲ್ಲಿ ನಾವು ನೋಡುವಂಥದ್ದು. ಇದು ಕೂಡ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಒಂದು 4ನೇ ಮೆಟ್ಟಿಲಾಗಿರುತ್ತದೆ. ಅದಾದ ನಂತರ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಒಂದು 5ನೇ ಮೆಟ್ಟಿಲು ಯಾವುದಪ್ಪ ಅಂದರೆ ಪ್ರತ್ಯಾಹಾರ. ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತುಗಳ ವಿಷಯವನ್ನು ಗಮನಿಸುತ್ತಿರುತ್ತದೆ. ಇಂಥ ಮನಸ್ಸನ್ನು ಒಳಮುಖಗೊಳಿಸುವ ಪ್ರಯತ್ನವೇ ಪ್ರತ್ಯಾಹಾರ. ನೋಡಿ ಮಕ್ಕಳೇ, ಪ್ರತ್ಯಾಹಾರ ಅಂತಂದರೆ ಮನಸ್ಸು ಪಂಚೇಂದ್ರಿಯಗಳು ಈ ಒಂದು ಪಂಚೇಂದ್ರಿಯಗಳ ಸಹಾಯದಿಂದ ಹೊರಗಡೆ ಇರುವಂಥ ಬೇರೆ ವಸ್ತುಗಳ ಬಗ್ಗೆ ಆಸೆ ಪಡ್ತಿರ್ತವೆ. ಅಂಥ ಒಂದು ವಸ್ತುಗಳನ್ನು ಆಸೆ ಪಡದಂತೆ ನಮ್ಮಲ್ಲಿರುವಂಥ ಮನಸ್ಸಿನಲ್ಲಿ ಲೀನ ಮಾಡ್ಕೊಳೋದು. ಏನಪ್ಪ ಅಂದರೆ ಬೇರೆಯವರ ವಸ್ತು ನೋಡಿ ಆಸೆ ಪಡೋದು, ಬೇರೆಯವರ ಒಂದು ಕಾರನ್ನು ನೋಡಿ ಆಸೆ ಪಡೋದು, ಬೇರೆಯವರ ಒಂದು ಸೌಂದರ್ಯವನ್ನು ನೋಡಿ ಆಸೆ ಪಡೋದು, ಬೇರೆಯವರ ಒಂದು ಆಸ್ತಿಯನ್ನು ನೋಡಿ ಆಸೆ ಪಡುವುದಕ್ಕಿಂತ ಅದನ್ನೆಲ್ಲ ಬಿಟ್ಟು ತನ್ನಲ್ಲಿರುವಂತಹ ಒಂದು ಸೌಂದರ್ಯ ಆಗಿರ್ಬೋದು, ತನ್ನಲ್ಲಿರುವಂತಹ ಒಂದು
ಆಸ್ತಿ ಆಗಿರ್ಬೋದು, ತನ್ನಲ್ಲಿರುವಂಥ ಒಂದು ಸುಖ ಆಗಿರ್ಬೋದು, ತನ್ನಲ್ಲಿರುವಂಥ ಸುಖಭೋಗ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂಥ ಒಂದು ಅಂಶವೇ ಪ್ರತ್ಯಾಹಾರ. ಅದಾದಮೇಲೆ ಈ ಅಷ್ಟಾಂಗ ಯೋಗದಲ್ಲಿ ಬರುವಂತಹ 6ನೇ ಮೆಟ್ಲು ಯಾವುದಪ್ಪ ಅಂದರೆ ಧಾರಣ. ಧಾರಣ ಎಂದರೆ ಧರಿಸು ಅಥವಾ ಕೇಂದ್ರೀಕರಿಸು ಎಂದರ್ಥ. ಧಾರಣ ಅಂತಂದರೆ ಈ ಒಂದು ಮನಸ್ಸನ್ನು ಕೇಂದ್ರೀಕರಿಸು, ಇಲ್ಲ ಅದನ್ನು ಲೀನ ಆಗು, ಅದನ್ನು ಕೇಂದ್ರೀಕರಿಸು, ಅದನ್ನು ನೀನೇನಪ್ಪ ಅಂದರೆ ಕೇಂದ್ರೀಕರಿಸುವುದು ಅಂತ ಅರ್ಥ. ವ್ಯಕ್ತಿಯನ್ನು ತನ್ನ ಮನಸ್ಸನ್ನು ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಏಕಾಗ್ರತೆಗೊಳಿಸುವುದೇ ಧಾರಣ. ಮನಸ್ಸು ಕೇಂದ್ರೀಕರಿಸುವ ಅಚಲವಾದ ಒಂದು ಕ್ರಿಯೆ. ನೋಡಿ ಮಕ್ಕಳೇ, ಈ ಒಂದು ಧಾರಣ ಅಂತಂದರೆ ಮನಸ್ಸನ್ನು ಕೇಂದ್ರೀಕರಿಸೋದು, ಮನಸ್ಸನ್ನು ವಿಕೇಂದ್ರಗೊಳಿಸಿದಂಗೆ ಕೇಂದ್ರೀಕರಿಸುವುದೇ ಈ ಒಂದು ಧಾರಣದ ಉದ್ದೇಶ. ಏಕಾಗ್ರತೆ ಎಂದಿರೋದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏಕಾಗ್ರತೆಯನ್ನು ವಹಿಸಿ ಆ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಗೊಳಿಸೋದಕ್ಕೆ ಈ ಒಂದು ಧಾರಣ ಅನ್ನುವಂಥ ಅಂಶವು ಮುಖ್ಯವಾಗಿರುತ್ತದೆ. ಮನಸ್ಸನ್ನು ಏಕಾಗ್ರತೆಗೊಳಿಸುವಂಥದ್ದೇ ಇದರ ಉದ್ದೇಶ. ಅದಾದಮೇಲೆ ಅಷ್ಟಾಂಗ ಯೋಗದಲ್ಲಿ ಬರುವಂಥ 7ನೇ ಮೆಟ್ಲು ಯಾವುದಪ್ಪ ಅಂತಂದರೆ ಧ್ಯಾನ. ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಅರಿಯುವುದೇ ಧ್ಯಾನ. ಮನಸ್ಸು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇಹವನ್ನು ಕುರಿತು ಮಾಡುವ ವಿಧಾನವೇ ಧ್ಯಾನ. ಧ್ಯಾನ ಅಂತಂದರೆ ಒಂದು ವಸ್ತುವಿನ ಬಗ್ಗೆ, ಒಂದು ವಿಷಯದ ಬಗ್ಗೆ, ಒಂದು ನಿಖರವಾದಂಥ ಒಂದು ಗುರಿಯ ಬಗ್ಗೆ ಸಂಪೂರ್ಣವಾಗಿ ದೀರ್ಘವಾಗಿ ಅದರ ಒಂದು ತಳವನ್ನು ಸಂಪೂರ್ಣವಾಗಿ ಮುಟ್ಟುವವರೆಗೆ ನಾವು ಮಾಡುವಂತಹ ಒಂದು ಅಧ್ಯಾಯ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು. ಆ ಒಂದು ನಿರಂತರವಾಗಿ ಏಕಾಗ್ರತೆಯಿಂದ ಆ ನಿರ್ದಿಷ್ಟ ವಸ್ತುವಿನ ಬಗ್ಗೆ ನಾವು ಏಕಾಗ್ರತೆಯನ್ನು ವಹಿಸುವಂಥದ್ದೇ ಧ್ಯಾನವಾಗಿರುತ್ತದೆ. ಅದಾದಮೇಲೆ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುವಂಥದ್ದು ಸಮಾಧಿ. ಅಷ್ಟಾಂಗ ಯೋಗದ 8ನೇ ಮೆಟ್ಟಿಲು ಸಮಾಧಿ. ಇದು ಧ್ಯಾನದ ಮುಂದುವರೆದ ಸ್ಥಿತಿ. ಈ ಸ್ಥಿತಿಯಲ್ಲಿ ವ್ಯಕ್ತಿ ವಸ್ತುವಿನಲ್ಲೇ ತಲ್ಲೀನನಾಗುತ್ತಾನೆ ಅಥವಾ ವಸ್ತುವೇ ತಾನಾಗುತ್ತಾನೆ. ಆ ವಸ್ತುವಿನ ಪರವಶವಾಗಿ ಅಮಿತು ಆನಂದವನ್ನು ಅನುಭವಿಸುತ್ತಾನೆ. ನೋಡಿ ಮಕ್ಕಳೇ, ಈ ಒಂದು ಧ್ಯಾನದ ಮುಂದುವರೆದ ಭಾಗವೇ ಏನಪ್ಪ ಅಂತಂದರೆ ಸಮಾಧಿ. ಈ ಒಂದು ಸಮಾಧಿಯ ಮೆಟ್ಟಿಲಿನಲ್ಲಿ ಏನಪ್ಪ ಅಂದರೆ ಏಕಾಗ್ರತೆಯಿಂದ ಆ ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು, ಆ ಒಂದು ಧ್ಯಾನದ ಬಗ್ಗೆ ಆಗಿರ್ಬೋದು, ಸಂಪೂರ್ಣವಾದಂಥ ಒಂದು ತಲ್ಲೀನನಾಗೋದ್ರ ಜೊತೆಗೆ ಏನಪ್ಪ ಅಂತಂದರೆ ಆ ವಸ್ತುವಿನ ಬಗ್ಗೆ ತಲ್ಲೀನ ಆಗೋದಾಗಿರ್ಬೋದು, ಇಲ್ಲ ಆ ವಸ್ತುವೇ ಅವನು ಆಗಿ ಪರಿವರ್ತನೆಯನ್ನು ಹೊಂದುವಂಥದ್ದೇ ಏನಪ್ಪ ಅಂದರೆ ಈ ಒಂದು ಮೆಟ್ಟಿಲಿನ ಉದ್ದೇಶ. ಒಟ್ಟಾರೆ ಮನುಷ್ಯನ ಒಂದು ಮನಸ್ಥಿತಿಗಳನ್ನು ಏಕಾಗ್ರತೆಗೊಳಿಸುವಂಥ ಉದ್ದೇಶವೇ ಈ ಒಂದು ಅಷ್ಟಾಂಗ ಯೋಗದ ಉದ್ದೇಶ. ಆತ್ಮವನ್ನು ಪರಮಾತ್ಮನೊಂದಿಗೆ ಲೀನ ಮಾಡುವಂಥದ್ದೇ ಈ ಒಂದು ಏನಪ್ಪ ಅಂದರೆ ಅಷ್ಟಾಂಗ ಯೋಗದ ಉದ್ದೇಶವಾಗಿರುತ್ತದೆ. ವ್ಯಾಸಮುನಿಗಳು ಯೋಗ ಸಮಾಧಿ ಎಂದಿದ್ದಾರೆ. ಅಂದರೆ ಸಮಾಧಿಯೇ ಯೋಗವೇ ಸಮಾಧಿ ಎಂದರ್ಥ. ಅಷ್ಟಾಂಗ ಯೋಗದಲ್ಲಿ ವ್ಯಾಸಮುನಿಗಳು ಏನಂತ ಹೇಳಿದ್ದಾರೆ ಅಂದರೆ ಧ್ಯಾನವೇ ಸಮಾಧಿಯೇ ಧ್ಯಾನ ಅಂತಂದು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳಿರೋದಿಲ್ಲ. ಒಂದು ಧ್ಯಾನದ ಒಂದು ಮುಂದುವರೆದ ಭಾಗವೇ ಸಮಾಧಿಯಾಗಿರುತ್ತದೆ. ಆ ವಸ್ತುವಿನ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆಗೆ ಆ ವಸ್ತುವೇ ಆಗಿ ಪರಿವರ್ತನೆ ಆಗುವಂಥ ಒಂದು ಚೈತನ್ಯವನ್ನು, ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಈ ಒಂದು ಅಷ್ಟಾಂಗ ಯೋಗದ ಒಂದು ಸಮಾಧಿಯ ಉದ್ದೇಶವಾಗಿರುತ್ತದೆ. ಪತಂಜಲಿ ಋಷಿಮುನಿಗಳು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ. ನೋಡಿ ಮಕ್ಕಳೇ, ಅಷ್ಟಾಂಗ ಯೋಗದ ಋಷಿಮುನಿಗಳಾಗಿರುವಂತಹ ಪತಂಜಲಿ ಋಷಿಮುನಿಗಳು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನ ಒಳಗೆ ಲೀನ ಆಗೋದಕ್ಕೆ, ಆ ಸ್ವರೂಪವನ್ನು ತಿಳಿಯೋದಕ್ಕೆ ನಿಜವಾದಂಥ ಸಮಾಧಿ ಆಗಿದೆ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಎಲ್ಲ ಲೀನವಾಗಿದೆ. ಈ ಒಂದು ಸ್ಥಿತಿಯಲ್ಲಿ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಏಕಾಗ್ರತೆ ಆಗಿರ್ಬೋದು, ಎಲ್ಲ ಮನಸ್ಸು ಇವೆಲ್ಲ ಲೀನ ಆಗಿರ್ತವೆ, ಅದರಲ್ಲಿ ಒಳಗೊಂಡಿರ್ತವೆ. ನಾನು ನನ್ನದು ಎಂಬ ಯೋಚನೆಗಳೇ ಶೂನ್ಯವಾಗುತ್ತವೆ. ಇದರಲ್ಲಿ ನಾನು, ನನ್ನದು, ನಂದಷ್ಟು, ನಿಂದಿಷ್ಟು, ಆಮೇಲೆ ನಾನು ಮಾಡಿದ್ದು, ನಾನು ಕೊಟ್ಟಿದ್ದು, ನಾನು ಮಾಡಿದ್ದು, ಇವೆಲ್ಲ ಅಂಶಗಳು ಶೂನ್ಯವಾಗಿರ್ತವೆ. ಆಗ ಸಾಧಕನು ಮಲಗಿದ್ದವನಂತೆ
ವಿರಾಮದಲ್ಲಿದ್ದು ಆತನ ಬುದ್ಧಿ ಮತ್ತು ಮನಸ್ಸು ಜಾಗರೂಕವಾಗಿರುತ್ತದೆ. ನೋಡಿ ಮಕ್ಕಳೇ, ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಒಂದು ಮನಸ್ಸಾಗಿರ್ಬೋದು, ಅವನ ಒಂದು ಮನಸ್ಥಿತಿ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು ಏನಪ್ಪ ಅಂದರೆ ಶೂನ್ಯವಾಗಿರುತ್ತದೆ. ಅದ್ರ ಜೊತೆಗೆ ಅವನು ಮಲಗಿದ್ದಾನೇನೋ, ವಿಶ್ರಾಂತಿ ತಗೊಂತಿದ್ದಾನೇನೋ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಅಂತಹ ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗಿರುತ್ತೆ. ಅಂಥ ಒಂದು ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ, ನಿರ್ದಿಷ್ಟವಾಗಿರುತ್ತದೆ, ಒಂದು ಸ್ವಚ್ಛಂದವಾದಂಥ ಒಂದು ಮನಸ್ಸನ್ನು ಹೊಂದಿರುತ್ತದೆ. ನಮ್ಮ ಬದುಕಿನ ಉದ್ದ ಅಗಲಗಳಲ್ಲಿ ಕಾಣುವ ಆತ್ಮಾನಂದವೇ ಸಮಾಧಿ. ನಮ್ಮ ಬದುಕಿನ ಉದ್ದಗಳಲ್ಲಿ ನಾವು ಹುಟ್ಟಿದಾಗಿಂದ ಹಿಡ್ಕೊಂಡು ಸಮಾಧಿ ಆಗುವವರೆಗೆ ನಾವು ಕಾಣುವಂಥ ಒಂದು ಏನಪ್ಪ ಅಂದರೆ ಏರುಪೇರುಗಳಾಗಿರ್ಬೋದು, ಆಮೇಲೆ ಸಂತೋಷ ಆಗಿರ್ಬೋದು, ಆಮೇಲೆ ದುಃಖ ಆಗಿರ್ಬೋದು, ನೋವು ಆಗಿರ್ಬೋದು, ನಲಿವಾಗಿರ್ಬೋದು, ವರ್ತನೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಆಸೆ ಆಗಿರ್ಬೋದು, ನಿರಾಸೆ ಆಗಿರ್ಬೋದು, ಇವೆಲ್ಲಗಳು ಏನಪ್ಪ ಅಂದರೆ ನಮ್ಮ ಬದುಕಿನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ನಾವು ನೋಡುವಂತಹ ಒಂದು ಆತ್ಮಾನಂದವೇ ಸಮಾಧಿ. ನಾವು ನೋಡುವಂತಹ ಒಂದು ಆತ್ಮಾನಂದವೇ ಸಮಾಧಿಯಾಗಿರುತ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ದೇಹವನ್ನು, ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು. ನಮ್ಮ ಗುರಿಗಳು ಏನೇ ಇದ್ದರೂ ಕೂಡ ನಾವು ಮುಟ್ಟೋದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಇದರಿಂದ ನಮ್ಮ ಮನಸ್ಸಾಗಿರ್ಬೋದು, ನಾವು ದೇಹ ಆಗಿರ್ಬೋದು, ಇವೆಲ್ಲಗಳು ಏನಪ್ಪ ಅಂತಂದರೆ ಶುದ್ಧವಾಗಿರೋದಕ್ಕೆ ಸಾಧ್ಯವಾಗುತ್ತದೆ. ನೋಡಿ ಮಕ್ಕಳೇ, ನಾವು ಆಸನ ಆಗಿರ್ಬೋದು, ಏರೋಬಿಕ್ ಆಗಿರ್ಬೋದು, ನಾವು ದೈಹಿಕ ಚಟುವಟಿಕೆ ಆಗಿರ್ಬೋದು, ಮಾಸ್ಪಿಟಿ ಆಗಿರ್ಬೋದು, ಎಕ್ಸಸೈಸಸ್ ಆಗಿರ್ಬೋದು, ಇವೆಲ್ಲವುಗಳು ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ನೀಡುವಂತಹ ಒಂದು ಚಟುವಟಿಕೆಗಳು. ಆದರೆ ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಚಟುವಟಿಕೆಗಳೇನಪ್ಪ ಅಂದರೆ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ, ನಮ್ಮ ನರನಾಡಿಗಳಿಗೆ, ಆಮೇಲೆ ನಮ್ಮ ಉಸಿರಾಟಕ್ಕೆ ಸಂಬಂಧಿಸಿದಂಥ ಒಂದು ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಂಶವಾಗಿರುತ್ತದೆ. ಅದಕ್ಕೋಸ್ಕರ ನಮ್ಮ ದೇಹವನ್ನು ನಾವು ಬಲಾಢ್ಯವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ನಾವು ಬಲಾಢ್ಯವಾಗಿ ಇಟ್ಕೋಬೇಕು. ಅದ್ರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಆತ್ಮಬಲ ಆಗಿರ್ಬೋದು, ಸ್ಥೈರ್ಯ ಆಗಿರ್ಬೋದು, ಇವೆಲ್ಲವುಗಳು ದೃಢವಾಗಿರೋದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ.